ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಜನರ ನಂತರ ಈಗ ದನಗಳಿಗೂ ವೈರಸ್ ಕಾಟ. ಕಾರವಾರ. ಜಗತ್ತಿನಲ್ಲಿ ಜನರೆಲ್ಲ ಕೋವಿಡ್-19 ವೈರಸ್ನ ಭಯದಲ್ಲಿ ಬದುಕುತ್ತಿದ್ದಾರೆ. ಇನ್ನೊಂದು ಬಗೆಯ ವೈರಸ್ ಉತ್ತರ ಕನ್ನಡವೂ ಸೇರಿದಂತೆ ಉತ್ತರ ಕರ್ನಾಟಕದ 5 ಜಿಲ್ಲೆಗಳ ದನಗಳಲ್ಲಿ ತೀವ್ರವಾಗಿ ಹರಡಿ ರೈತರಲ್ಲಿ ಗಾಬರಿ ಹುಟ್ಟಿಸುತ್ತಿದೆ. ದನಗಳ ಹುಣ್ಣಿನಂತೆ ಚರ್ಮ ಗಂಟು ಕಟ್ಟಿ ಅದರಿಂದ ಕೀವು ಒಸರುವ ಈ ರೋಗ ಸಾಂಕ್ರಾಮಿಕವಾಗಿದ್ದು ಬಯಲು ಸೀಮೆಯಿಂದ ಮಲೆನಾಡು ಪ್ರದೇಶಗಳಿಗೆ ವೇಗವಾಗಿ ವ್ಯಾಪಿಸುತ್ತಿದೆ. ಆಫ್ರಿಕಾದ ಸಹರಾ ಮರಳುಗಾಡು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿದ್ದ ಈ ವೈರಸ್ ಕೆಲ ವರ್ಷಗಳ ಹಿಂದೆ ಭಾರತವನ್ನು ಪ್ರವೇಶಿಸಿತ್ತು. ಪಕ್ಕದ ಧಾರವಾಡ ಜಿಲ್ಲೆಯೊಂದರಲ್ಲಿಯೇ ಸುಮಾರು 1700 ಇಂತಹ ಪ್ರಕರಣಗಳು ವರದಿಯಾದ ಹಿನ್ನೆಲೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿ ಈ ಸೋಂಕು ಇತರ ದನಗಳಿಗೆ ಹರಡುವುದನ್ನು ತಡೆಗಟ್ಟಲು ದನಗಳ ಸಂತೆಯನ್ನು ಅನಿರ್ದಿಷ್ಟ ಕಾಲಾವಧಿಯವರೆಗೆ ನಿಷೇಧಿಸಿ ಶನಿವಾರ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಪ್ರಕಟಣೆ ನೀಡಿರುವ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಈ ರೋಗ ತೀವ್ರವಾಗಿ ಹರಡುತ್ತಿದ್ದು ಅದರ ಬಗ್ಗೆ ರೈತರು ಹಾಗೂ ಜಾನುವಾರು ಸಾಕುವ ಜನರು ಎಚ್ಚರದಿಂದ ಇರಬೇಕು. ಈ ರೋಗದ ಲಕ್ಷಣ ಕಂಡು ಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಸೂಚಿಸಿದ್ದಾರೆ. ಈವರೆಗೆ ಯಾವುದೇ ಜಾನುವಾರು ಇದರಿಂದ ಸತ್ತಿಲ್ಲವಾದರೂ ಈ ರೋಗ ತಗುಲಿದ ದನಗಳ ಮೈಯಲ್ಲಿ ಗಂಟು ಅಥವಾ ಹುಣ್ಣುಗಳಾಗಿ ಅದರಿಂದ ಕೀವಿನಂತಹ ದ್ರವ ಹೊರಸೂಸುತ್ತದೆ ಎಂದು ಪಶುವೈದ್ಯರು ಹೇಳುತ್ತಾರೆ. ಆರಂಭದಲ್ಲಿ ಜಾನುವಾರುಗಳ ಮೈ ಮೇಲೆ ಸಣ್ಣ ಗುಳ್ಳೆಗಳು ಕಂಡುಬರುತ್ತವಲ್ಲದೆ ಜ್ವರ ಕಾಣಿಸಿಕೊಳ್ಳುತ್ತದೆ. ನಿಧಾನವಾಗಿ ಈ ಜಾನುವಾರುಗಳು ಆಹಾರ ಸೇವನೆಯನ್ನು ನಿಲ್ಲಿಸುತ್ತವಲ್ಲದೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ನರಳಿ ಸಾಯುತ್ತವೆ. ದಂಡ ಹೆಚ್ಚಿಸಿದ ಬೆನ್ನಲ್ಲೇ ಹಲವೆಡೆ ಶುರುವಾಯಿತು ಮಾಸ್ಕ್ ಕಿರಿಕ್. ಕಾರವಾರ. ಕರೋನಾ ಸೋಂಕು ನಗರದಲ್ಲಿ ತೀವ್ರಗತಿಯಲ್ಲಿ ಏರುತ್ತಿದ್ದರೂ ಜನ ಮಾತ್ರ ಯಾವುದಕ್ಕೂ ಜಾಗೃತರಾಗಿರದೆ ಮಾಸ್ಕ್ ಧರಿಸುವುದನ್ನೇ ನಿರ್ಲಕ್ಷಿಸುತ್ತಿದ್ದಾರೆ. ಮಾಸ್ಕ್ ಕಡ್ಡಾಯಗೊಳಿಸಿ ಮಾಸ್ಕ್ ಹಾಕದವರಿಗೆ 1,000 ರೂಪಾಯಿ ದಂಡ ವಿಧಿಸಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಸರ್ಕಾರ ಆದೇಶ ಜಾರಿಗೊಳಿಸಿದೆ. ಆದರೆ ಮಾಸ್ಕ್ ಧರಿಸದೆ ಓಡಾಡುವವರನ್ನು ಹಿಡಿದು ದಂಡ ಹಾಕಲು ರಸ್ತೆಯಲ್ಲಿ ನಿಂತಿರುವ ಅಧಿಕಾರಿಗಳೊಂದಿಗೂ ಜನರು ಜಗಳಕ್ಕಿಳಿಯುತ್ತಿದ್ದಾರೆ ವಿನಃ ಜನ ಮಾತ್ರ ಮಾಸ್ಕ್ ಹಾಕಿಕೊಳ್ಳಲು ಜಾಗೃತಿ ವಹಿಸುತ್ತಿಲ್ಲ ಎಂಬ ವಿಷಯ ಆತಂಕಕಾರಿಯಾಗಿದೆ. ನಗರದ ಪ್ರಮುಖ ವ್ಯಾಪಾರ ವಹಿವಾಟಿನ ಸ್ಥಳಗಳಾದ ಮೀನು ಮಾರುಕಟ್ಟೆ, ಸಂತೆ ಮಾರುಕಟ್ಟೆ, ತರಕಾರಿ, ಹೂವಿನ ಮಾರುಕಟ್ಟೆ, ಬಸ್ ನಿಲ್ದಾಣ, ಕಾರವಾರ ಕಡಲ ತೀರ ಸೇರಿದಂತೆ ಹೆಚ್ಚು ಜನ ಸೇರುವ ಮತ್ತಿತರೆಡೆಯೂ ಮಾಸ್ಕ್ ಅನ್ನು ಬಾಯಿ ಮೂಗಿಗೆ ಹಾಕದೆ ಕುತ್ತಿಗೆಗೆ ನೇತು ಹಾಕಿಕೊಂಡು ಓಡಾಡುವವರ ಸಂಖ್ಯೆಯೇ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಪ್ರತಿದಿನ ಸೋಂಕಿಗೆ ಒಟ್ಟಾರೆ ಒಳಗಾಗುತ್ತಿರುವವರ ಅರ್ಧಕ್ಕಿಂತ ಹೆಚ್ಚು ಮಂದಿ ನಗರ ನಿವಾಸಿಗಳು ಆಗಿದ್ದು ಎಚ್ಚರಿಕೆ ವಹಿಸದಿದ್ದರೆ ಇನ್ನೆಷ್ಟು ಮಂದಿ ಸೋಂಕಿಗೆ ಒಳಗಾಗಬೇಕಾಗುತ್ತದೆ. ನಗರವಾಸಿಗಳಾದ ನಾವು ಈ ಬಗ್ಗೆ ಒಂದಿಷ್ಟಾದರೂ ಯೋಚಿಸಬೇಕಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಜಿಲ್ಲೆಯ ಮೊಟ್ಟ ಮೊದಲ ಕ್ರೂಯಿಸ್ ಲೋಕಾರ್ಪಣೆ. ಕಾರವಾರ. ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೂಯಿಸ್ ಆರಂಭಗೊಂಡಿರುವುದು ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಸಹಕಾರಿಯಾಗಲಿದೆ ಎಂದು ಕುಮಟಾ ಶಾಸಕ ದಿನಕರ ಶೆಟ್ಟಿ ಹೇಳಿದರು. ಗೋಕರ್ಣದ ತದಡಿ ಬಂದರಿನಲ್ಲಿ ರವಿವಾರ ಜಿಲ್ಲೆಯ ಮೊಟ್ಟ ಮೊದಲ ವೈಟ್ ಪರ್ಲ್ ಕ್ರೂಯಿಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರದಿಂದ ಆಗಬೇಕಿದ್ದ ಕೆಲಸವನ್ನು ಖಾಸಗಿ ಸಂಸ್ಥೆಯವರು ಮಾಡುತ್ತಿದ್ದಾರೆ. ಇದರಿಂದ ಮುಂದಿನ ದಿನದಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚಿನ ಪ್ರಾಶಸ್ತ್ಯ ಲಭಿಸಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ಪುರುಷೋತ್ತಮ, ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕಿನ ಜಿಎಂ ಆರ್ತಿ ಶೆಟ್ಟರ್ ಹಾಗೂ ಇನ್ನಿತರರು ಇದ್ದರು. ತಮ್ಮೂರಿನ ರಸ್ತೆ ತಾವೇ ಸರಿಪಡಿಸಿಕೊಳ್ಳುತ್ತಿರುವ ಗ್ರಾಮಸ್ಥರು. ಹೊನ್ನಾವರ. ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾವೂರು ಮತ್ತು ಚೆನ್ನೆಮಕ್ಕಿಗೆ ಸಂಪರ್ಕ ಕಲ್ಪಿಸಲು ಇರುವ ಕಚ್ಚಾ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮಸ್ಥರು ಗುಂಡಿಗಳನ್ನು ಮುಚ್ಚಿ ರಸ್ತೆ ಸರಿಪಡಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಮಳೆಗಾಲದಲ್ಲಿ ಈ ರಸ್ತೆಯ ಮೇಲೆ ನೀರು ಹರಿದು ರಸ್ತೆಗೆ ಹಾಕಿದ ಕಲ್ಲುಗಳು ಮೇಲೆದ್ದಿವೆ. ಇದರ ಪರಿಣಾಮವಾಗಿ ಬೈಕ್ ಸಂಚಾರಕ್ಕಷ್ಟೇ ಅಲ್ಲದೆ ಪಾದಚಾರಿಗಳು ಓಡಾಟಕ್ಕೂ ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ಸರಿಪಡಿಸುವಂತೆ ಊರಿನ ನಾಗರಿಕರು ಸ್ಥಳೀಯಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗದೆ ತಮ್ಮೂರಿನ ರಸ್ತೆ ತಾವೇ ಸರಿಪಡಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ.
ಇಲ್ಲಿನ ಅಭಿವೃದ್ಧಿಗೆ ಸ್ಥಳೀಯ ಜನಪ್ರತಿನಿಧಿಗಳ ಹಾಗೂ ಗ್ರಾಮ ಪಂಚಾಯತಿಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಅನ್ಲಾಕ್ 5 ಶಾಲೆಗಳನ್ನು ಮತ್ತೆ ತೆರೆಯಲು ಮಾರ್ಗಸೂಚಿ ಹೊರಡಿಸಿದ ಶಿಕ್ಷಣ ಸಚಿವಾಲಯ. ಅನ್ಲಾಕ್ 5ನೇ ಹಂತದಲ್ಲಿ ಅಕ್ಟೋಬರ್ 15ರ ನಂತರ ಶಾಲೆಗಳನ್ನು ಮತ್ತೆ ತೆರೆಯಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದು, ಕೇಂದ್ರ ಶಿಕ್ಷಣ ಸಚಿವಾಲಯ ಸೋಮವಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅನುಸಾರ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಮಾರ್ಗಸೂಚಿಗಳ ಪ್ರಕಾರ ಅಕ್ಟೋಬರ್ 15ರ ನಂತರ ಶಾಲೆಗಳು ಮತ್ತು ತರಬೇತಿ ಸಂಸ್ಥೆಗಳು ಶ್ರೇಣೀಕೃತ ರೀತಿಯಲ್ಲಿ ತೆರೆಯಬಹುದು. ಹೀಗಿದ್ದರೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಶಿಕ್ಷಣ ಸಂಸ್ಥೆಗಳನ್ನು ಪುನಃ ತೆರೆಯಬೇಕೆ ಎನ್ನುವ ಕುರಿತು ನಿರ್ಧಾರ ಕೈಗೊಳ್ಳಬಹುದಾಗಿದೆ. ಸ್ಥಳೀಯ ಸಂದರ್ಭ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಪ್ರಮಾಣಿತ ಕಾರ್ಯಾಚರಣಾ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು ಅಥವಾ ಹೊಂದಿಸಿಕೊಳ್ಳಬಹುದೆಂದು ಸಚಿವಾಲಯ ಹೇಳಿದೆ. ಶಾಲೆಗಳನ್ನು ತೆರೆಯುವ ಮೊದಲು ಶಾಲೆಯ ಎಲ್ಲಾ ಭಾಗಗಳನ್ನು ಸರಿಯಾಗಿ ಶುಚಿಗೊಳಿಸುವಿಕೆ, ಕೈ ತೊಳೆಯುವುದು ಮತ್ತು ಸೋಂಕು ರಹಿತ ಆಸನ ವ್ಯವಸ್ಥೆ, ಸುರಕ್ಷಿತ ಸಾರಿಗೆ ವ್ಯವಸ್ಥೆ, ಸೂಕ್ತ ವೇಳಾಪಟ್ಟಿ, ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆ ಮತ್ತು ಹಾಸ್ಟೆಲ್ಗಳಲ್ಲಿ ಸುರಕ್ಷಿತ ವಾಸ್ತವ್ಯದ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ಅಧಿಕಾರಿಗಳು, ಶಾಲಾ ನಿರ್ವಹಣಾ ಸಮಿತಿಗಳು ಮತ್ತು ಪೋಷಕರು ಸೂಕ್ಷ್ಮವಾಗಿ ವರ್ತಿಸುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಶಾಲೆಗಳು ಪ್ರಾರಂಭವಾದ ನಂತರ ದೈಹಿಕ ಸಾಮಾಜಿಕ ಅಂತರದ ಮಾನದಂಡಗಳನ್ನು ಕಾಪಾಡಿಕೊಳ್ಳುವುದು, ಪರಸ್ಪರರ ನಡುವೆ ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಳ್ಳುವುದು, ತರಗತಿ, ಪ್ರಯೋಗಾಲಯ ಮತ್ತು ಆಟದ ಪ್ರದೇಶಗಳಲ್ಲಿ ಎಲ್ಲಾ ಸಮಯದಲ್ಲೂ ಮಾಸ್ಕ್ ಧರಿಸುವುದು, ಕೈ ಸ್ವಚ್ಛಗೊಳಿಸುವುದು ಮತ್ತು ಉಸಿರಾಟದ ಶಿಷ್ಟಾಚಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ಶಾಲೆಗೆ ಪ್ರವೇಶಿಸುವ ಮೊದಲು ಸ್ಕ್ರೀನಿಂಗ್ ಮತ್ತು ಪೋಷಕರ ಲಿಖಿತ ಒಪ್ಪಿಗೆಯೊಂದಿಗೆ ಮಾತ್ರ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹಾಜರಾಗಬಹುದು ಎಂದು ಹೇಳಲಾಗಿದೆ. ಹಾಜರಾತಿ ಮಾನದಂಡಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಇರಬೇಕು ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಬದಲು ಆನ್ಲೈನ್ ತರಗತಿಗಳನ್ನು ಕೂಡ ಆರಿಸಿಕೊಳ್ಳಬಹುದು ಎಂದು ಮಾರ್ಗಸೂಚಿಗಳು ತಿಳಿಸಿವೆ. ಇದಲ್ಲದೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟವನ್ನು ತಯಾರಿಸಲು ಮತ್ತು ಬಡಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿಸಲಾಗಿದೆ. ಬಲೆಗೆ ಬಿದ್ದ ಬ್ಲ್ಯಾಕ್ ಮಾರ್ಲಿನ್ ಮೀನು. ಅಂಕೋಲಾ ಕಡಲಿಗೆ ತೆರಳಿದ ಮೀನುಗಾರರಿಗೆ ಕಳೆದ 2 ದಿನಗಳಿಂದ ವಿಭಿನ್ನ ಜಾತಿಯ ಮೀನುಗಳು ಬೀಳುತ್ತಿವೆ. ಅಂಕೋಲಾದ ಗಾಬಿತ್ಕೇಣಿಯ ಮೀನುಗಾರರ ಬಲೆಗೆ ಬಿದ್ದ ಅಪರೂಪದ ಮೀನೊಂದು ಗಮನ ಸೆಳೆಯಿತು. ಅಗಲವಾದ ರೆಕ್ಕೆ ಉದ್ದದ ಚೂಪಾದ ಕೊಂಬು ಹೊಂದಿದ ಸುಮಾರು 4.5 ಅಡಿ ಉದ್ದದ ಇಂಡೋ ಪೆಸಿಫಿಕ್ ಬ್ಲ್ಯಾಕ್ ಮಾರ್ಲಿನ್ ಎಂಬ ಈ ಮೀನನ್ನು ದಂತವೈದ್ಯ ಡಾಕ್ಟರ್ ಸಂಜು ನಾಯಕ್ ಪ್ರದರ್ಶಿಸಿದರು. ಈ ಮೀನು ತನ್ನ ಚೂಪಾದ ಕೊಂಬಿನಿಂದ ಸಣ್ಣ ಮೀನನ್ನು ಚುಚ್ಚಿ ಬೇಟೆಯಾಡುತ್ತದೆ. ಸಮುದ್ರದಲ್ಲಿ ಅತಿ ವೇಗವಾಗಿ ಈಜುವ ಮೀನುಗಳಲ್ಲಿ ಇದು ಒಂದು. ಸುಮಾರು 15 ಅಡಿ ಉದ್ದ, 1/4 ಕ್ವಿಂಟಾಲ್ ವರೆಗೂ ಬೆಳೆಯುವ ಈ ಮೀನನ್ನು ಸ್ಥಳೀಯವಾಗಿ ಬಳಸುವುದು ಕಡಿಮೆ, ಬೇರೆ ದೇಶಗಳಿಗೆ ರಫ್ತಾಗುತ್ತದೆ ಎಂದು ಕಾರವಾರದ ಸಾಗರ ಜೀವಶಾಸ್ತ್ರಜ್ಞ ಡಾಕ್ಟರ್ ಶಿವಕುಮಾರ್ ಹರ್ಗಿ ಮಾಹಿತಿ ನೀಡಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.